ಗ್ರಾಹಕರ ಸೋಗಿನಲ್ಲಿ ಚಿನ್ನದ ಅಂಗಡಿಗೆ ಬಂದ ಖತರ್ನಾಕ್ ಕಳ್ಳಿಯರು ಚಿನ್ನದ ಅಂಗಡಿ ಮಾಲೀಕನನ್ನೇ ಯಾಮಾರಿಸಿದ ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ. ಕುಂದಾಪುರದ ಅಪೂರ್ವ ಚಿನ್ನದ ಅಂಗಡಿಗೆ ಬಂದಿದ್ದ ಮಹಿಳೆಯರಿಬ್ಬರು ಅಂಗಡಿಯಲ್ಲಿ 2.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಖರೀದಿಸಿದ್ದಾರೆ. ಬಳಿಕ ಹಾಲ್ಮಾರ್ಕ್ ಇರುವ ಚಿನ್ನವನ್ನು ಕೊಟ್ಟು ಹಾಲ್ಮಾರ್ಕ್ ಪರೀಕ್ಷಿಸಲು ಹೇಳಿದ್ದಾರೆ. ಅಂಗಡಿ ಮಾಲಕರು ಹಳೆ ಚಿನ್ನದಲ್ಲಿ ಹಾಲ್ಮಾರ್ಕ್ ಇರುವುದನ್ನು ಗಮನಿಸಿ ತೂಕ ಮಾಡಿ ಹೊಸ ಚಿನ್ನ ನೀಡಿದ್ದಾರೆ. 2.5 ಲಕ್ಷ ರೂಪಾಯಿಗಳ ಚಿನ್ನ ಪಡೆದುಕೊಂಡ ಕಳ್ಳಿಯರು ಕ್ಷಣಾರ್ಧದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬಳಿಕ ಅಂಗಡಿ ಮಾಲಕ ಹಳೆ ಚಿನ್ನವನ್ನ ಪರಿಶೀಲಿಸಿದಾಗ ಅದು ತಾಮ್ರ ಎಂದು ಗೊತ್ತಾಗಿದೆ. ಆದರೆ ಗೊತ್ತಾನಾಗ ಪೊತ್ತಾಂಡು ಎಂಬಂತೆ ಕಳ್ಳಿಯರು ಊರು ಬಿಟ್ಟು ಹೋಗಿ ಆಗಿದೆ. ಇದೀಗ ಈ ಬಗ್ಗೆ ಅಂಗಡಿ ಮಾಲಕರು ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ.